Next, please come on stage as for Fitado. Now, Mr. Auswan is receiving doctorate for social service. ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ. ಅದು ನಿಜ ಅಲ್ವಾ? ಯಾಕೆಂದರೆ ಮುತ್ತು ಸುಮ್ಮನೆ ಆಗಲ್ಲ. ಸಾವಿರಾರು ಮಳೆ ಹನಿಗಳು ಈ ಭೂಮಿಗೆ ಬರುತ್ತೆ, ಅದರಲ್ಲಿ ಯಾವುದೋ ಒಂದು ಹನಿ ಕಪ್ಪೆ ಚಿಪ್ಪೊಳಗೆ ಸೇರಿ ಮುತ್ತಾಗುತ್ತೆ. ಅಂತಹ ಸಾಧಕ ರತ್ನಗಳು ಮತ್ತು ಮುತ್ತುಗಳು ತಾವುಗಳು. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ. ಗೌರವ ಡಾಕ್ಟರೇಟ್ ಪಡಿತಿದ್ದೀರಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಶರಣ. Ladies and gentlemen, I am very happy to see you all here, and I am also very happy to be part of this ceremony. I have come all the way from Chennai in spite of heavy rain to greet you all. So this is not the end actually, this is the beginning for you. With the doctorate degree, you should do your activities as usual, more and more in your respective fields. So once again, thank you for the achievements. Thank you. ಮಕ್ಕಳಿಗೆ ಗ್ರ್ಯಾಜುಯೇಷನ್ ಆದಾಗ ಪೇರೆಂಟ್ಸ್ ಬಂದು ಖುಷಿ ಪಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಇಲ್ಲಿ ಆಗಲ್ಲ. ಪೇರೆಂಟ್ಸ್ಗೆ ಆನರ್ ಮಾಡುವಾಗ ಮಕ್ಕಳು ಚಪ್ಪಾಳೆ ಹೊಡಿತಾರೆ. ಇಲ್ಲಿ ಎಲ್ಲ ಮಕ್ಕಳು ಇವಾಗ ಪೇರೆಂಟ್ಸ್ನ ಕರ್ಕೊಂಬಂದು, ಸಾಮಾನ್ಯವಾಗಿ ನಾನು ನೋಡಿದೆ, ಈಗ ಎಲ್ಲ ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಪೇರೆಂಟ್ಸ್ನ ಕರ್ಕೊಂಬಂದಿದ್ದಾರೆ, ಅವ್ರಿಗೆ ಡಾಕ್ಟ್ರೇಟ್ ಸಿಗ್ತಾ ಇದೆ, ಮಕ್ಕಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಆ ಸಾಧನೆಯನ್ನು ಗುರುತಿಸಿ ಇವತ್ತು ಎಲ್ರಿಗೂ ಏನು ಇಲ್ಲಿ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ, ಅವ್ರ ಕುಟುಂಬದವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ, ಯಾಕೆ ಅಂತಂದರೆ ನಾನೀಗ ಹೇಳಿದೆ, ನಾವೆಲ್ಲ ಎದ್ದು ನಿಂತ್ಕೊಂಡ್ವಿ. ಒಂದು ತಮಿಳಿನ ನಾಡಗೀತೆ, ಆ ಭೂಮಿಯ ನಾಡಗೀತೆ ಆಡಿದಾಗ ನಾವೆಲ್ಲ ಎದ್ದು ನಿಂತ್ಕೊಂಡ್ವಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಗೀತೆ ಆಡಿದಾಗ ನಾವು ಎದ್ದು ನಿಂತ್ಕೊಳ್ತೀವಿ, ಗೌರವಿಸ್ತೀವಿ. ಎಷ್ಟು ಸಂತೋಷ ಆಯಿತು ಅಂದರೆ ಆ ನಾಡಗೀತೆ ಕೇಳಿ. ಭಾಳ ತುಂಬ ಸುಂದರವಾದಂಥ ನಾಡಗೀತೆ. ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಬಾಂಧವ್ಯ ಹೇಗೆ ಅಂದರೆ, ಇಲ್ಲಿ ಏನು ತಿರುವಳ್ಳಾವರ್ ಇಲ್ಲಿ ಸಾಹಿತಿಗಳು. ತಿರುವಳ್ಳಾವರ್ ಅವರನ್ನು ನಾವು ಕರ್ನಾಟಕದಲ್ಲಿ ಆ ಪ್ರತಿಮೆಯನ್ನು ಹಾಕ್ಕೊಂಡಿದ್ದೀವಿ. ನಾವು ತಿರುವಳ್ಳಾವರ್ ಒಂದು ಏನು ಪ್ರತಿಮೆ, ಸ್ಟ್ಯಾಚ್ಯೂ ನಾವಲ್ಲಿ ಅನಾವರಣ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಆದರೆ ಏನು ಒಂದು ಬಾಂಧವ್ಯ ಅಂದರೆ, ಸರ್ವಜ್ಞನ ಪ್ರತಿಮೆಯನ್ನು ತಮಿಳುನಾಡಲ್ಲಿ ಹಾಕಿದ್ದೀವಿ. ನಮ್ಮ ಕರ್ನಾಟಕದ ಸರ್ವಜ್ಞನ ಪ್ರತಿಮೆಯನ್ನು ಕರ್ನಾಟಕದಲ್ಲಿ ನಾವು ಹಾಕಿದ್ದೇವೆ.